ಇವತ್ತಿನ ಸ್ಲೇಟ್ ದಲೆ ಕಣ್ಣ ಸಿಮೆಂಟ್ ಕೈ ಅಲ್ಲ ಕೈ ಪಾತ ನೋಡಿ ಚಿನ್ನ ಪೂಜೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಸಂಜೆ ಆಗಿದೆ. ನಾವು ನನ್ನ ಅತ್ತೆ ಆಗ್ತದೆ ಜಾನಕಿ ಆಂಟಿ ಅಂತ ನನ್ನ ಬ್ಲಾಗಲ್ಲಿ ಇರ್ತಾರೆ, ಧನ್ಯ ಎಲ್ಲ. ಸೊ ಅವರ ಮನೆಗೆ ಹೋಗ್ತಿದ್ದೇವೆ, ಕಲ್ಲಡ್ಕ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಸಂತ್ಯಕ್ಕ ಜಿಗ್ಗ ಅಚ್ಚು ಒಬ್ಬೊಬ್ಬೊಬ್ಬು ಲಚ್ಚು ಮುಂತುಲೆ ಏರಂದು ತುಲೆ ಏರು ಈಗ ನೋಡ್ತಿದ್ದಾಳೆ. ಇಲ್ಲ, ಸ್ವಲ್ಪ ನಮ್ಮನ ಭಕ್ತಿಗೀತೆ ಆಗ್ತೊಟ್ಟು. ರಕ್ಷಿ ಎಡಿಟರ್, ಕಂಟೆಂಟ್ ಕ್ರಿಯೇಟರ್ ಕಟ್ಟು ನಿತ್ಯದ ಕಾಜು ಕುಜಲೆ ಬಲ್ಲಿ ಬರ್ಯರ ಬಲ್ಲಿಂದ ಇಡ ಬರ್ತದ ಉಂಟದಲ್ಲ ಮೊಬೈಲ್ ಹತ್ರ ಬಡಿ ಪೂಜೆರಿ. ಓ ಸಂತ್ಯಕ್ಕ ಆರ ಆಲೋಚನೆ ಅಂತದಲ್ಲೇರು ದಾಯ್ತಾ ದಾಯ್ತಾ ಬಾತೇರು ಮೇಂದು ಪಲ್ಲೆ 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 ಗೈಸ್, ನಿಮ್ಗೆ ಕೇಳಿದ ಸ್ಲೇಟ್ ದಲೆ ಕಣ್ಣ ನಮ್ಮನೆ ಕೂಡ ಸುಟ್ಟಿಗೆ ಮುಕ್ಕುಳ್ಳೆ ಕೂಡ ಉರ್ದುನ ನಮ್ಮ ಮಂಚನೆ ಅನ್ಬೋಡ್ರೆ ದೆಪ್ಪದೆ ಬಂದು ನನ್ನ ಮುಲ್ಲ ಮುಲ್ಲವ ಅಲ್ಲಿ ಪತ್ತೊಂದಲ್ಲ ಲಕ್ 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 പോയി ഞാനെ പൊണ്ണു ಸಿಹಿ ಮಾವಿನಕಾಯಿ ಜಾನಕಿ ಆಂಟಿಯಿಂದ. ಎಡ್ಡುಂಡೆ ಎಡ್ಡುಂಡ ಮರಟ ഞാൻ ദൈത്തായിനെന്തെ കുക്കുത മരട്ട പെലക്കൈത മരട്ട ഗോക്കുത മരട്ട സത്യം പറഞ്ഞ കൈത്ത 2 ದಿನ ಇತ್ತುಂಡತ್ತ 10 kg ಜಾಸ್ತಿ ಆಗುದು ತಿನ್ಪವನಟು ಸರ್ ಅಂಡಿ ಕೊರಂಟ್ ಯಾನೆ ಕಡಲ್ಲ ಧನ್ಯರಲ್ಲಿಗೆ ನಂಚ ಮಾಡೋದು ಆಯ್ತಾ ಅಂದು ಕೊರಂಟ್ ಕೊರಂಟ್ ಕುಕ್ಕುದ ಕೊರಂಟ್ ಅಲ್ಲಿಗೆ ಐತಂಡು ಅದನ್ನ ಮನಂದಿಲ್ಲ బిర్యానీ బలగిత్తలేంచత ఓడేగల అందు గర్గిల్ కలైపు ఓదించాను ಮಸ್ತ್ ಜನ ತಿರುಮಲ ವಿಡಿಯೋದಲ್ಲಿ ರಕ್ಷಿತಿದ್ದಲ್ಲ ನೈಟ್. ಸೊ ಅವನ ಮನೆಗೆ ಹೋಗ್ತಿದ್ದೇವೆ. ಅವಳು ಯಾನಿಜ್ಜಿ ಎನ್ನದಕ್ಕೆ ಬೇರೆ ಬಲ್ಲಿ ಆಗಿದೆ, ಅವಳದು ಆರ್ಡರ್ ಆಗಿದೆ. ನಮ್ಮ ಸಹ ಇದ್ದಾರೆ, ಹೋಗ್ತಿದ್ದೇವೆ ಬನ್ನಿ ಅಂದ. ಶೇ ನೋಡಿ ನಮ್ಮ ಮಾಣಿಯಾಗಿ ಇಲ್ಲಿ ಸಹ ಟ್ರೈನ್ ಟ್ರ್ಯಾಕ್ ಉಂಟು. ಇದೆಲ್ಲಿ ಗೊತ್ತುಂಟ ಪ್ಲೇಸ್? ಕಲ್ಲಡ್ಕ ಅಮ್ಟೂರು ಹತ್ರ.
ಬಾ ಮೈನ್ ಉಂಟು, ಕ್ಲಿಯರ್ ಕಾಣಿಸೋದಿಲ್ಲ ವಿಡಿಯೋ. ಕೇಂದ್ರಿತ್ತ ಫುಲ್ಲು ಹೂವಿನ ಗಿಡ. ಇದೆಲ್ಲ ನೋಡಿ ಮೂರ್ತಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ಮಾಡಿರೋದು ಅದೇ ನಾನು ಹೇಳಿದೆ ಅಲ್ವಾ, ರಕ್ಷಿತ್ ಅಂತ. ಸೊ ಅವನ ಅಣ್ಣ ಅಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವ್ರ ವರ್ಕಿಗೆ ಕೂಡ ಹೋಗ್ತಾರೆ. ಪ್ಲಸ್ ಇದು ಕೂಡ ಒಂಥರ ಕ್ರಿಯೇಟಿವ್ ಆಗಿತ್ತು. ಮನೆಯಲ್ಲಿ ಫುಲ್ ಪೇಂಟಿಂಗ್ ಎಲ್ಲ ಇದು ರಕ್ಷಿತ್ ಬಿಡಿಸಿದಾಗಿರಬೇಕು ಮೋಸ್ಟ್ಲಿ ಪೇಂಟಿಂಗ್ಸ್ ಎಲ್ಲ. ಸೊ ಎಷ್ಟು ಕ್ರಿಯೇಟಿವಿಟಿ ಇತ್ತು ಅಂತ ಹೇಳಿದರೆ ತುಂಬ ಖುಷಿ ಆಯ್ತಲ್ಲಿ ನೋಡಿ. ಒಂಥರ ಒಂದು ಆರ್ಟಿಸ್ಟ್ನ ಮನೆಗೆ ಹೋದಾಗ ಆಯಿತು ನೋಡಿ. ಕೊರಗಜ್ಜಂದಾಗಿರ್ಬೋದು, ಇಲ್ಲಿ ಒಂದು ಪೇಂಟಿಂಗ್ ಇದೆ. ಸೊ ಇದು ರಕ್ಷಿತ್ ಇದ ಅಂತ. ಇದು ನೋಡಿ, ಇದು ಸಿಮೆಂಟಲ್ಲಿ ಮಾಡಿದಂತೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅಲ್ಲಿ ಪೂರ್ತಿ ಮನೆಗೆ ಹೋಗುವಾಗ ಒಂದು ನನಗೆ ಆರ್ಟಿಸ್ಟ್ನ ಮನೆಗೆ ಹೋದಾಗ ಆಯಿತು. ಸೊ ಅಷ್ಟು ಚೆನ್ನಾಗಿತ್ತು. ಎಲ್ಲವೂ ಕೂಡ ಅವರೇ ಮಾಡಿರುವಂಥದ್ದು, ಕೈಯಾರೆ ಮಾಡಿರುವಂಥದ್ದು, ಅಣ್ಣ ತಮ್ಮ ಇಬ್ಬರು ಕೂಡ. ಮತ್ತು ಕೆಲವೊಂದು ನೋಡುವಾಗ ಅದು ವಿಡಿಯೋ ಎಲ್ಲ ಕ್ಲಾರಿಟಿ ಬರಲಿಕ್ಕಿಲ್ಲ, ಯಾಕಂತ ಹೇಳಿದರೆ ನನ್ನ ಅತ್ತೆ ಮಗಳು ತೆಗೆದಿದ್ದು ವಿಡಿಯೋ. ಇದು ಚೆನ್ನಾಗಿದೆ ನೋಡಿ, ಕೃಷ್ಣಂದು. ಮತ್ತು ಈ ಕಡೆ ಬಂದರೆ ಯಕ್ಷಗಾನ, ಸೊ ಪೇಂಟಿಂಗ್. ಸೊ ಹೊರಗಡೆ ಕೂಡ ಹಾಗೇನೆ ಒಂದು ದೊಡ್ಡ ದೊಡ್ಡ ಮೂರ್ತಿ ಎಲ್ಲ ಇತ್ತು. ಸೊ ಇದು ನೋಡಿ ಚಿರತೆ. ಮತ್ತು ಅವರ ಮನೆಗೆ ಹೋದಾಗೆಲ್ಲ ಕಂಡಿದ್ದು ನನಗೆ ಈ ಪಕ್ಷಿಗಳದೆಲ್ಲ ಗೂಡು ಅದಿದು ಅಂತ. ಸೊ ತುಂಬ ಚೆನ್ನಾಗಿತ್ತು, ಒಂಥರ ನೇಚರ್ಗೆ ಕನೆಕ್ಟ್ ಆಗಿತ್ತು ಈ ಒಂದು ಮನೆಯ ವಾತಾವರಣ. ಸೊ ಹಾಗಾಗಿ ನಿಮಗೆ ಕೂಡ ಹೇಳುವಂತಾಯಿತು. ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೇನೆ. ಇವನೇ ನೋಡಿ ರಕ್ಷಿತ್ ಅಂತ ಹೇಳಿದರೆ. ಸೊ ಮೀನಿಗೆ ಫುಡ್ ತಗೊಂಡು ಹೋಗ್ತಿದ್ದಾನೆ. ಇದು ನೋಡಿ ಚೆನ್ನಾಗುಂಟಲ್ವ, ಬುದ್ಧನ ಮೂರ್ತಿ. ಇದು ಕೂಡ ಸಿಮೆಂಟಲ್ಲಿ ಮಾಡಿರೋದಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡ ಮೂರ್ತಿ ಅದು. ಇಲ್ಲಿ ನೋಡಿ ಫೇವ್ರೆಟ್ ಗಾಡ್ ಶಿವ, ಲಾರ್ಡ್ ಶಿವ. ಸೊ ಅದು ವರ್ಕ್ ಪೂರ್ತಿ ಆಗಲಿಲ್ಲ ಅಂತೆ, ಹಾಗಾಗಿ ಅದನ್ನು ಸ್ವಲ್ಪ ಮುಚ್ಚಿದ್ದಾರೆ ನೋಡಿ. ಕೈ ಇದೆಲ್ಲ ಆಗಬೇಕಷ್ಟೇ. ಆದರೆ ಕೆಳಗಡೆ ಒಂದು ಪ್ಲೇಸ್ ಉಂಟು ನೋಡಿ, ಫುಲ್ ಗ್ರೀನ್ ಉಂಟಲ್ವಾ, ಅದರೊಳಗೆ ಮೀನುಂಟು. ಈ ಎಂತಪ್ಪ ಮೀನು ಹೇಳೋದು, ಮುಗುಡು ಮೀನು ಅಂತ ಹೇಳ್ತಾರೆ, ನಮಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ. ಸೊ ಮೀನು, ದೊಡ್ಡ ದೊಡ್ಡ ಮೀನೆಲ್ಲ ಇದೆ. ಎಷ್ಟು ಚೆನ್ನಾಗಿ ಅದನ್ನು ಒಂದು ಇದು ಮಾಡಿದ್ದಾರೆ ನೋಡಿ. ನನಗೆ ಒಂಥರ ಖುಷಿ ಆಯ್ತು ನೋಡಿ. ಈಗ ಅದನ್ನು ಓಪನ್ ಮಾಡ್ತಿದ್ದಾನೆ. ಸೊ ಎಷ್ಟು ಚೆನ್ನಾಗಿ ಮಾಡಿದರೆ. ಆಲ್ಮೋಸ್ಟ್ ಇದಕ್ಕೆ 8 kg ಸಿಮೆಂಟನ್ನು ಬಳಸಿದಾರಂತೆ. ಒಂದು ವೇಳೆ ನಿಮ್ಮ ಕಡೆ ಯಾರಾದರೂ ಗಾರ್ಡನ್ ಅದು ಇದು ಅಂತ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಗೊತ್ತಿಲ್ಲ ಅವರು ಹಾಗೆಲ್ಲ ಹೋಗ್ತಾರಂತ ಗೊತ್ತಿಲ್ಲ ನನಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಲಾರ್ಡ್ ಶಿವ ತಪಸ್ಸಿಗೆ ಕೂತಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರೊಳಗೆ ಮೀನುಂಟು ನೋಡಿ, ಈಗ ಬಂತು ನೋಡಿ. ಸೊ ದೊಡ್ಡ ದೊಡ್ಡ ಮೀನುಗಳು ಕೂಡ ಒಂಥರ ನೇಚರ್ಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಇತ್ತು ಇವರ ಮನೆಯ ವಾತಾವರಣ. ಹಾಗಾಗಿ ಜಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನೋಡಿ ಗೈಸ್, ನನಗೆ ಎಂಥ ಕೆಲಸ ಇಲ್ಲ, ಇವಳೆ ಮಾಡ್ತಿದ್ದಾಳೆ. ವಾಪಸ್ ನಾವು ಮನೆಗೆ ಹೋದ್ವಿ. ಇದೊಂದು ಆಟೋ ನೋಡಿ, ತುಂಬ ಚೆನ್ನಾಗಿದೆ. ಮಳೆಗಾಲಕ್ಕೆಲ್ಲ ತುಂಬ ಬೆಸ್ಟ್. ಫುಲ್ ಗ್ಲಾಸ್ ಎಲ್ಲ ಹಾಕಿದ್ದಾರೆ ನೋಡಿ. ಒಂಥರ ನನಗೆ ಕಾರಲ್ಲಿ ಕೂತಾಗ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಅದರ ವೀಡಿಯೋ ಮಾಡಿದೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.